ನನ್ನ ಮಗಳಿಗೆ ಆಗಿರುವ ಅನ್ಯಾಯ ಯಾವ ತಾಯ ಮಗಳಿಗೂ ಆಗಬಾರದು. ಕೇವಲ ನನ್ನ ಮಗಳ ಬಾಳನ್ನ ಕೆಡಿಸಿರುವುದು ಅಷ್ಟೇ ಅಲ್ಲದೆ ಆಕೆಯ ಬದುಕನ್ನೇ ನಾಶ ಮಾಡಿಬಿಟ್ಟಿದ್ದಾನೆ. ಸದ್ಯ ಆರೋಪಿ ಸುರತ್ಕಲ್ನ ಮೊಹಮ್ಮದ್ ಶರೀಫ್ ಸಿದ್ದಿಕ್ನನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿರಿಸಿದ್ರು ಕೂಡ ಆತ ಬಿಡುಗಡೆಯಾಗಿ ಬಂದ ಬಳಿಕ ನನ್ನ ಜೀವಕ್ಕೂ ಬೆದರಿಕೆ ಇದೆ ಎಂದು ವಿಜಯ್ ನಿವಾಸಿ ಕ್ರೈಸ್ತ ಮಹಿಳೆ ಸಂತ್ರಸ್ತೆಯ ತಾಯಿ ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ದಾರೆ. ತನ್ನ 27ರ ಹರೆಯದ ಮಗಳಿಗೆ ಡ್ರಗ್ಸ್ ನೀಡಿ ಆಕೆಯ ಮೇಲೆ 4 ಸ್ನೇಹಿತರಿಂದ ಅತ್ಯಾಚಾರ ನಡೆಸಿರುವ ಆರೋಪಿ ಮೊಹಮ್ಮದ್ ಶರೀಫ್ ಸಿದ್ದಿಕ್ ಸಹಿತ ಎಲ್ಲ ಆರೋಪಿಗಳಿಗೂ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ನ್ಯಾಯ ದೊರಕಿಸಿಕೊಡುವಂತೆ ಅವರು ಮನವಿಯನ್ನ ಮಾಡಿದ್ದಾರೆ. ನಿರಂತರವಾಗಿ ನನ್ನ ಮಗಳನ್ನ ಪುಸಲಾಯಿಸಿ ಮುಂಬೈ ಸಹಿತ ಬೇರೆ ಬೇರೆ ಊರುಗಳಿಗೆ ಕರೆದುಕೊಂಡು ಹೋಗಿ ಡ್ರಗ್ಸ್ ಚಟ ಹತ್ತಿಸಿದ್ದಾರೆ. ಅಲ್ಲದೆ ಆತ ಲೈಂಗಿಕವಾಗಿಯೂ ಉಪಯೋಗಿಸಿಕೊಂಡಿದ್ದಾನೆ. ಇದರಿಂದ ಮನನೊಂದ ನನ್ನ ಪತಿ ಕೂಡ ನಿಧನರಾದರು. ಕಾಲೇಜಿಗೆ ಹೋಗುತ್ತಿದ್ದಾಗ ಫೇಸ್ಬುಕ್ ಮೂಲಕ ಪರಿಚಯವಾದ ಮೊಹಮ್ಮದ್ ಶರೀಫ್ ಸಿದ್ದಿಕ್ ಮಗಳನ್ನ ತನ್ನ ಪ್ರೇಮದ ಬಲೆಗೆ ಬೀಳಿಸಿಕೊಂಡಿದ್ದಾನೆ. ಬಳಿಕ ತನ್ನ ಸ್ನೇಹಿತರನ್ನು ಬಳಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಎಲ್ಲ 4 ಆರೋಪಿಗಳಿಗೂ ಶಿಕ್ಷೆಯಾಗಬೇಕು. ನಾನು ಈಗಾಗಲೇ ಪೂರ್ವ ಪಣಂಬೂರು ಸುರತ್ಕಲ್ ಠಾಣೆಗೆ ದೂರು ನೀಡಿದ್ದೇನೆ. ಈಗ ಪೊಲೀಸ್ ಆಯುಕ್ತರಿಗೂ ದೂರು ನೀಡಿದ್ದೇನೆಂದು ಕಣ್ಣೀರು ಹಾಕಿತು. ಮತ್ತೆಲ್ಲ ಕಚ್ಚಿದ್ದು ಡ್ರಗ್ಸ್ ತಗೊಂಡು ಹುಚ್ಚು ಕೆಲವೊಮ್ಮೆ ಬಣಕ್ಕೆ ಬಂದರಲ್ಲಿ ಎಂತ ಹೇಳೋದು ಅವಳ ವಿಷಯ ನನಗೆ ಹೇಳಲಿಕ್ಕೆ, ನನ್ನ ಮಗಳು ಹಾಗೆ ಮಾಡ್ತಾಳೆ ನನಗೆ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ ಸರ್. ಅವಳನ್ನು ಎಂಥ ಎಲ್ಲಿ ಹಾಕೋದು, ಯಾವ ಹಾಸ್ಪಿಟ್ಲ್, ನನಗೆ ಅದೇ ಇತ್ತು. ನನಗೆ ಅಂದರೆ ಸರಿ ಇದರದ್ದು ಏನು ನನಗೆ ವಿಷಯ ಗೊತ್ತಿಲ್ಲ. ಈ ಮಂಗಳೂರು ನನ್ನ ಅಂದರೆ 2 ವರ್ಷದ ಅದರ ಮುಂಚೆ ಇರಲಿಲ್ಲ ಇಲ್ಲಿ. ನನಗೆ ಕೂಡ ನೋಡಿ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ನನಗೆ ಕೂಡ ಸೌಖ್ಯ ಇಲ್ಲ. ಈ ಮಗಳು ಹೀಗೆ ಮಾಡಿದ್ರು, ನನಗೆ ಅವನಿಗೆ ತಕ್ಕ ಶಿಕ್ಷೆ. ಒಂದು ವೇಳೆ ಅವನು ಹೊರಗೆ ಬಂದರೂ ಅವನು ನನ್ನನ್ನು ತೆಗಿತಾನೆ. ಮತ್ತು ನಾನೇನು ನನಗೇನು ಹೆಚ್ಚು ಕಡಿಮೆ ಆಯ್ತು, ನಾನು ಏನು ನನಗೆ ಅವನೇ ಕಾರಣ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವನಿಗೆ ಎಷ್ಟು ನನ್ನ ಮಗಳನ್ನು ಹಿಂಸಿಸಿದ್ದಾನೆ ಅಂತ ಹೇಳಿದರೆ ಹಾಗೆ ಅದು ದೇವರಿಗೆ ಗೊತ್ತು ಮತ್ತು ನನಗೆ ಗೊತ್ತು. ತುಂಬ ಮಂದಿ ಅವನು ಹಾಗೆ ಮಾಡಿದ್ದಾನಂತೆ. ಅವನು 4-5 ಮದುವೆ ಆಗಿದೆ. ಮದುವೆ ಪ್ರೂಫ್ ಕೊಡು ಅಂತ ಹೇಳಿದ್ರೆ ಇಲ್ಲ, ಹೊರಗೆ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಹೇಗೆ ಮದುವೆ ಆಗಿದೆ ಅಂತ ನಾನು ನಂಬುವುದು? ಇದಕ್ಕೆ ನಿಜವಾಗಿ ಅವನಿಗೆ ಮದುವೆ ಆಗಿದ್ದಾದರೆ ನನಗೆ ಪ್ರೂಫ್ ಕೊಡ್ತಿದ್ದಲ್ಲ. ಇಲ್ಲ, ಪ್ರೂಫ್ ಇಲ್ಲ ಅಂತ ಹೇಳ್ತಾನೆ.